ಸನ್ಮಾನ ಕಾರ್ಯಕ್ರಮ ವೇದಿಕೆ ಇಡ್ತಾರೆ ಹೊರಗೆ ಬಂದೇರು ಅವಳು ನಿತ್ತು ಬೈಕ್ ಅವ್ರು ಏನು ಮಾಡ್ತಾರೆ ಸನ್ಮಾನ ಕಮ್ಮಿ
ಈ ಅನುಭವ ಮಕ್ಕಳಿಗೆ ಪ್ರಸಕ್ತ ಡಾಕ್ಟ್ರು ಹೌದಾ? ಎಂತ ವಿಷಯ ಹೇಳ್ತೀನಿ. ನನಗೆ ಸದ್ಯ ಮಂಗಳೂರಿಗೆ ಹೋಯ್ದೆ.
ಶಿವನನ್ನು ಭಕ್ತಿಯಿಂದ ಮರೆಸಿಕೊಂಡೆ. ಪ್ರತ್ಯಕ್ಷವಾದಂತಹ ಶಿವ ಶಂಕರಮಣಿಯ ಶ್ರೀಚಕ್ರವನ್ನು ಪ್ರಾರ್ಥಿಸಿದ. ಕೊಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ, ಮಗನ ದಾರಿಗೂ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡು. ನಿನ್ನ ಉತ್ಕರ್ಷ, ನಿನ್ನ ಅಭಿವೃದ್ಧಿ, ಈ ನಾಡಿನ ಶ್ರೇಯಾಭಿವೃದ್ಧಿ ಹಾಗೆಯೇ ಆಗ್ತದೆ ಎಂದು ಹೇಳಿದ ಮಾತನ್ನು ಶಿರಸ ಪಾಲಿಸಿ 3 ಹೊತ್ತು ಪೂಜೆ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಸಂಧ್ಯಾಕಾಲ ಪೂಜೆ. ಅದು ಹೇಗೆ? ನದಿಯಲ್ಲಿ ಸ್ನಾನ ಮಾಡಿ ಬಂದು ಪೂಜೆ, ಆಮೇಲೆ ಹೌದು ಮಧ್ಯಾಹ್ನದ ಹೊತ್ತಾಗ್ತದ್ದು ತೊಳೆಯಕ್ಕೆ ನದಿ ಸ್ನಾನಕ್ಕಾಗಿ ನೋಡಿ ಮನಗರಗಿಯೇ ತಡೆದು ನುಡಿದರು. ನಿಗುಡಿದೆನವ ಯೋಗತೆ ವೃತ್ತಿ ನಾನು ಅಧಿಕಾರ ಗ್ರಹಣ ಮಾಡುವುದಕ್ಕಿಂತ ಮೊದಲು ಒಂದು ಘೋಷಣೆ ಮಾಡಿದ್ದೆ. ಯಾವುದು ಮಗ? ಸಕಲರಿಗೂ ಅಕ್ಕಿ ಭಾಗ್ಯ. ಹೌದಪ್ಪ. ಎಲ್ಲ ಇದು ಯೋಗ್ಯತೆ ಉಂಟ ಇಲ್ಲೋದು ಪ್ರಶ್ನೆ ಇಲ್ಲ. ಅಕ್ಕಿ ಯಾರಿಗೆ ಬೇಕು? ಎಲ್ಲರಿಗೂ ಅಕ್ಕಿ, ಅದು ಉಚಿತ. ಆಮೇಲೆ ಎಲ್ಲರಿಗೂ ಅನ್ನಭಾಗ್ಯ. ಹೌದಾ ಮಗ? ಗೋಧಿ ಭಾಗ್ಯ, ರಾಗಿ ಭಾಗ್ಯ, ಈರುಳ್ಳಿ ಸೊಪ್ಪು ಭಾಗ್ಯ, ಕೊತ್ತಂಬರಿ ಸೊಪ್ಪು ಭಾಗ್ಯ. ಆ ಕಾರಣದಿಂದಲೇ ನನಗೊಂದು ಹೆಸರು ಬಂದಿದೆ, ಭಾಗ್ಯದ ಸರದಾರ. ಕೊಡುತ್ತಾ ಕೊಡುತ್ತಾ ಕೊಡುತ್ತ ಇನ್ನೂ ಇದೆ ಕ್ಷೀರ ಭಾಗ್ಯ. ಮತ್ತೆ ಸೀಮಿತ ವರ್ಗದ ಮಕ್ಕಳಿಗೆ ಮಾತ್ರ ಮೊಟ್ಟೆ ಭಾಗ್ಯ. ಕೆಲವು ಮಕ್ಕಳು ತಿನ್ನಬೇಕು, ಉಳಿದ ಮಕ್ಕಳು ಅದನ್ನು ನೋಡಿ ಬಾಯಿ ಚಪ್ಪರಿಸಬೇಕು. ಇದು ಒಂದು ಯೋಜನೆ. ನನ್ನ ಎಲ್ಲ ಯೋಜನೆಗಳೊಂದಿಗೆ ಇನ್ನು ಒಂದು ಯೋಜನೆ ಉಳಿದಿದೆ. ಅದು ಯಾವುದು ಮಗ? ಸದ್ಯಕ್ಕೆ ಅದನ್ನು ಕೂಡ ಜಾರಿ ಮಾಡುವಂತ ಯೋಚನೆಯಲ್ಲಿದ್ದೇನೆ. ಜಾರಿ ಮಾಡಿದ್ರೆ ಒಳ್ಳೇದಲ್ವ ಮಗ? ಅದೇ ಮರಣ ಭಾಗ್ಯ, ಅಲ್ಲಿಗೆ ಮುಕ್ತಾಯ. ಇಷ್ಟೆಲ್ಲ ಯೋಜನೆಗಳಿದ್ದು ಅದರ ಸದ್ವಿನಿಯೋಗ ಸದುಪಯೋಗ
ಐಶ್ವರ್ಯದಿಂದ ವಂಚಿತಳಾದೆ. ವಾ ಯಾಕೆ ನಿನಗೆ ಸಿಗಲಿಲ್ಲ? ವಾ ಸ್ಪಷ್ಟ ಹೇಳಬೇಕು. ನೀನು ವಾ ನಿನ್ನ ಊರು ಯಾವುದು? ವಾ ನೀನು ಕೈ ಹಿಡಿದ ನಿನ್ನ ಗಂಡ ಯಾರು? ವಾ ನೀನು ಪಡೆದ ಮಕ್ಕಳಲ್ಲಿ, ಮನೆಯಲ್ಲಿ ಹೇಳುವ ಕಂದ ದಿನಗಳೇ ಕಣ್ಣಾಲು ದಿನಗಳೇ ಈ ಸ್ಥಿತಿಯಲ್ಲೂ ನನ್ನನ್ನು ವಿಚಾರಿಸ್ತಾ ಇದೆಯಲ್ಲ ಮಗನೇ. ಮಾತಾಡುವುದಕ್ಕೆ ನಾಲಿಗೆ ತಡವರಿಸ್ತಾ ಉಂಟು ಮಗ. ಮಾತು ಕಡಿಮೆ ಮಾಡಿ ಅಮ್ಮ. ಕೈಕಾಲು ನಡುಗುತ್ತಾ ಇದೆ ಮಗನೇ. ಒಂದು ಕಡೆಯಲ್ಲಿ ಮಲಗಿ ಅಮ್ಮ. ಹೊಟ್ಟೆಗೆ ಅನ್ನ ಇಲ್ಲದೆ ಹೀಗೆ 3 ದಿವಸ ಆಯ್ತು ಮಗ. 3 ದಿವಸ ಮಗ. ಶಿವನೇ ಶಂಕರನೇ, ಒಂದು ವೇಳೆ ಹೊಟ್ಟೆಗೆ ಅನ್ನ ಇಲ್ಲದೆ ಈ ಮುದುಕಿ ಊರಲ್ಲಿ ಸತ್ರೆ ನಿನಗಲ್ಲ ಮಗ ಅಪಕೀರ್ತಿ. ಅದನ್ನ ಕೇಳ್ತೇನೆ ಮಗ. ಅನ್ನ ಕೊಡು ಮಗ. ಆ ಕಣ್ಣೀರನ್ನು ಒರೆಸಿಕೊಳ್ಳಿ. ನನ್ನಲ್ಲಿ ಅನ್ನವನ್ನು ಕೇಳ್ತಾ ಇದ್ದೀರಾ? ಹೌದಪ್ಪ. ನಾನು ಎಲ್ಲಿದ್ದೇನೆಂದು ಭಾವಿಸಿದ್ದೀರಾ? ದಾರಿ ಮಧ್ಯದಲ್ಲಿದ್ದಿ ಮಗ. ಪಥದಲ್ಲಿದ್ದೇನೆ, ದಾರಿಯಲ್ಲಿದ್ದೇನೆ. ಹೌದಪ್ಪ. ನನ್ನ ಪರಿಚಯ ಇದೆ ತಮಗೆ? ಇಲ್ಲ ಮಗ. ಈ ಊರಿನ ಪರಿಚಯ ಉಂಟಾ? ಅದು ಇಲ್ಲಪ್ಪ. ನೋಡಿ, ಈ ನಾಡಿನ ಹೆಸರು ರಕ್ತಪುರ. ಹೌದ ಮಗ. ಅಥವಾ ಶೋಣಿತಾಪುರ ಅಂತಲೂ ಹೇಳ್ತಾರೆ. ಆಗಲಪ್ಪ. ಇಲ್ಲಿನ ನೇತಾರ, ಅಧಿನಾಯಕ ನಾನೇ, ದಾರಿಗಾಸುರ ಅಂತ ನನ್ನ ಹೆಸರು. ಸಂತೋಷ ಆಯ್ತು ಮಗ. ನಿನ್ನ ಹೆಸರನ್ನು ಹೇಳಿ ಕೇಳಿ ತಿಳಿದಿದ್ದೇನೆ ಮಗ. ಯಾರು ಅಂತ ನೋಡ್ಲಿಲ್ಲ ಮಗ. ಪುಣ್ಯಾತ್ಮ. ನಾನು ಸ್ವಲ್ಪ ಅನ್ನ ಕೊಡು ಮಗ. ಅನ್ನ ಕೊಡು ಮಗ. ಇಲ್ಲಿ ಅನ್ನ ಇಲ್ಲ, ಅನ್ನದ ವ್ಯವಸ್ಥೆ ಇದೆ. ನೋಡಿ, ಒಂದೊಂದು ದೊಡ್ಡ ಮನೆ ಕಾಣ್ತಾ ಉಂಟಾ? ಹೌದಮ್ಮ. ಅದೇ ನನ್ನ ಅರಮನೆ. ಹೌದ ಮಗ. ಶೋಣಿತಾಪುರದ ರಾಜಧಾನಿ. ಅಲ್ಲಿ ಯಾರಿದ್ದಾರೆ ಮಗ ಅರಮನೆಯಲ್ಲಿ? ಅರಮನೆ ಅಂದ್ರೆ ಯಾರು ಇದ್ದಾರೆ ಅಂತ ಕೇಳಿಕೊಂಡ? ಮತ್ತೆ ಎಲ್ಲ ವ್ಯವಸ್ಥೆಗಳು ಇರುವಂತಹ ವ್ಯವಸ್ಥೆ ಉಳ್ಳಂತಹ ಮನೆ ಅದು ಅರಮನೆ. ಹೌದ ಮಗ. ಎಲ್ಲರೂ ಇದ್ದಾರೆ. ಅದರಲ್ಲೂ ನನ್ನ ಮಾತೋಶ್ರೀಯವರು
ರಾಜಮಾತೆ ದಾರುಮತಿ ಅಂತ ಅವರ ಹೆಸರು. ನೀವಲ್ಲಿ ಹೋಗಿ ಅರಮನೆ ಮುಂಭಾಗದಲ್ಲಿ ನಿಂತರೆ ಸಾಕು. ಅನ್ನ ಅಂತ ಕೇಳಬೇಡಿ. ನಿಮ್ಮನ್ನು ನೋಡಿದ ತಕ್ಷಣ ನಿಮಗೆ ಏನು ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳುವಂತಹ ಜಾಣ್ಮೆ ಅವರಿಗಿದೆ. ತಲೆ ನೋಡಿ ಎಣ್ಣೆ, ಹೊಟ್ಟೆ ನೋಡಿ ಅನ್ನ, ಶರೀರ ನೋಡಿ ಬಟ್ಟೆ. ತಲೆ ನೋಡಿ ಎಣ್ಣೆ, ಹೊಟ್ಟೆಗೆ ಎಣ್ಣೆ ಎಲ್ಲ ಸಿಗುದಿಲ್ಲ ಅಲ್ಲಿ. ಆಗ್ಲಿ ಮಗ. ನೀನು ಅರಮನೆ ಬಿಟ್ಟು ಈ ದಾರಿಯಲ್ಲಿ ಎಲ್ಲಿಗೆ ಹೋಗುದು ಮಗ? ಸ್ನಾನಕ್ಕಾಗಿ ಹೊರಗೆ ಹೋಗ್ತಾ ಇದ್ದೇನೆ. ಅಮ್ಮ ಅದು ಸ್ನಾನ. ಅದೇನು ಮಗ, ಅರಮನೆಯಲ್ಲಿ ಸ್ನಾನ ಬರ್ತದೆ, ನೀರಿನ ವ್ಯವಸ್ಥೆ ಇಲ್ಲ ಮಗ? ಒಳ್ಳೆ ಪ್ರಶ್ನೆ. ಮತ್ತೆ ಯಾಕೆ ಮಗ? ಇನ್ನು ಬಾವಿ ತೋಡ್ಬೇಕಷ್ಟೇ. ಮೊದಲು ನಾವು ಅರಮನೆ ಕಟ್ಟಿದ್ವಿ ಅಂತದ್ದು ಹೇಳ್ತದೆ ಈ ಮುದುಕಿ. ಅಮ್ಮ, ಅರಮನೆಯಲ್ಲಿ ನೀರ, ಹೌದಪ್ಪ, ನೀರಿನ ನಿಧಿಯೇ ಇದೆ. ನಾನು ಹೊಳೆಯಲ್ಲಿ ಯಾಕೆ ಸ್ನಾನ ಮಾಡ್ತೇನೆ? ಯಾಕಪ್ಪ? ನೋಡಿ, ನಮ್ಮ ಸಂಸ್ಕೃತಿ ಎಷ್ಟು ಅಧಪತನದತ್ತ ಹೋಗ್ತಾ ಇದೆ ಎನ್ನುವುದಕ್ಕೆ ನೀವೇ ನಿದರ್ಶನ. ವಯಸ್ಸಾದವರು ನೀವು. ಯಾರಾದ್ರೂ ಇಂತಹ ಜಿಜ್ಞಾಸೆಯ ಪ್ರಶ್ನೆಯನ್ನು ಕೇಳಿದಾಗ ಉತ್ತರಿಸಬೇಕಾದಂತಹ ಹಿರಿತನ ನಿಮ್ಮಲ್ಲಿದೆ. ಅಮ್ಮ, ಹೊಳೆಯ ಸ್ನಾನದ ಮಹತ್ವ ನಿಮಗೆ ಗೊತ್ತಿಲ್ವೇ? ಮಾನವನಾಗಿ ಹುಟ್ಟಿದ ಮೇಲೆ ವರ್ಷಕ್ಕೆ ಒಂದು ಬಾರಿ ಸಮುದ್ರ ಸ್ನಾನ ಮಾಡಲೇಬೇಕು. ಯಾವಾಗ ಮಗ? ಯಾವಾಗಲೂ ಮಾಡಬಹುದು, ಅದರಲ್ಲಿ ವಿಶೇಷ ಇಲ್ಲ. ವರ್ಷಕ್ಕೆ ಒಂದು ಬಾರಿ ಬರುವಂತಹ ಎಳ್ಳಮಾವಾಸ್ಯೆ. ಎಳ್ಳಮಾವಾಸ್ಯೆಯಲ್ಲಿ ಯಾರು ಸಮುದ್ರದಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ಜನ್ಮ ಜನ್ಮಾಂತರದಲ್ಲಿ ಅಂಟಿಕೊಂಡಂತಹ ಪಾಪ ಪಾತಕಗಳೆಲ್ಲ ನಿವಾರಣೆ ಆಗ್ತದಂತೆ. ಹಿರಿಯರ ಅಂಬೋಣ. ನದಿಯ ಸ್ನಾನ ಯಾಕೆ? ಪರಮ ಪಾವನ ಪುಣ್ಯ ಕ್ಷೇತ್ರಗಳ ತೀರ್ಥಗಳು ಹರಿದು ಬಂದು ನದಿಯನ್ನು ಸೇರುತ್ತವೆ. ಆ ನದಿಯಲ್ಲಿ ಸ್ನಾನ ಮಾಡಿದರೆ ಭವಿಷ್ಯತ್ತಿನಲ್ಲಿ ಮೋಕ್ಷ ಪ್ರಾಪ್ತಿ. ಎಲ್ಲ ವಿಚಾರ ನಿಮ್ಮಂತರು ತಿಳಿದಿರಬೇಕು. ನೀವೆಲ್ಲ ಭಾವಿಸುವುದು ಹೇಗೆ ತಿಳಿಯದವರು ಒಟ್ಟು ಸ್ನಾನ ಮಾಡ್ತಾರೆ. ಎಲ್ಲ ಹಾಗಲ್ಲ. ಪೂಜ್ಯ ಭಾವನೆ. ಭಾಗೀರಥಿ ನೀರಂದ್ರದು ಗಂಗೆ. ಗಂಗೆ ಸ್ನಾನ ಮಾಡಿದ ಫಲ. ಸ್ನಾನ ಮಾಡಿ ಬಂದೇ ನನ್ನ ಪೂಜೆ. ಪೂಜೆಯ ಬಳಿಕ ಊಟೋಪಚಾರ. ಓ, ಹಾಗಾದ್ರೆ ನೀನು ಪೂಜಾರಿಯ ಮಗ ಅಲ್ಲ, ನಾನು ಶೆಟ್ಟರ ಮಗ. ಏನಪ್ಪ, ಪೂಜಾರಿಯ ಮಗ ಅಲ್ಲ. ಹಾಗಂತ ನಾನು ಪೂಜಾರಿ ಹೌದು. ಎಲ್ಲಿ? ದೇವರ ಕೋಣೆಯಲ್ಲಿ ಮಾತ್ರ. ಪೂಜೆ ಮಾಡುವವರು ಪೂಜಾರಿಗಳು ಅಲ್ಲೇ. ಉಳಿದವರಿಗೆ ತೀರ್ಥ ಪ್ರಸಾದ ಕೊಡುವ ಪೂಜಾರಿ ನಾನಲ್ಲ. ಸ್ವಯಂ ನನ್ನ ಶಕ್ತಿ ವೃದ್ಧಿಸಿಕೊಳ್ಳುವುದಕ್ಕಾಗಿ ಪೂಜೆ ಮಾಡುವವ. ನನ್ನ ದೇವರು ಯಾರು? ಕೇಳ್ಬೋದಲ್ಲ ಮಗ? ಕೇಳಿ. ನೀನು ಪೂಜಿಸುವಂತಹ ಆ ದೇವರು ಯಾರು ಮಗ? ಕೈಲಾಸವಾಸಿ ಪ್ರಭು ಪರಮೇಶ್ವರ. ಹೌದಾ ಮಗ? ಲಯಕರ್ತೃ ಈಶ್ವರ ದೇವರು. ನನ್ನ ಆರಾಧ್ಯ ದೇವರು ಪರಮೇಶ್ವರ ದೇವರು ಒಬ್ಬರೇ ದೇವರಲ್ಲ. ಇತ್ತೀಚೆಗೆ ಒಂದು 4-5 ವರ್ಷಗಳ ಹಿಂದಿನಿಂದ ಇನ್ನೊಬ್ಬರನ್ನು ಅವರೊಂದಿಗೆ ಸೇರಿಸಿಕೊಂಡಿದ್ದೇನೆ. ಪರಮೇಶ್ವರ ದೇವರ ಮಗ ಕುಮಾರಸ್ವಾಮಿ. ಪರಮೇಶ್ವರ ಮತ್ತು ಕುಮಾರಸ್ವಾಮಿ ಇಬ್ಬರನ್ನು. ಯಾರಾದ್ರೂ ಒಬ್ಬರಲ್ಲಿದ್ದರೆ ಒಬ್ಬರು ಇರ್ತಾರಲ್ಲ. ಆ ಕಾರಣದಿಂದಾಗಿ ಇಬ್ಬರು ನಾನು ಪೂಜಿಸ್ತಾ ಇದ್ದೇನೆ. ನೀವು ಮುಂದೆ ಏನ್ ಮಾಡ್ತೀರಿ? ಅಮ್ಮ, ಈಗ ಅರಮನೆಗೂ ಹೋಗ್ಬೇಕು ಮಗ. ಈಗ ಅರಮನೆಯಲ್ಲಿ ನಿನ್ನ ತಾಯಿ ಇದ್ದಲ್ಲ ಮಗ. ಅಮ್ಮ, ನಾನ್ ನಿನ್ನ ಮಾತಿನ ಹಾಗೆ ಅರಮನೆ ಮುಂಭಾಗದಲ್ಲಿ ಹೋಗಿ ನಿನ್ನ ಅಮ್ಮನಲ್ಲಿ ಅನ್ನ ಕೊಡಿ ಅಂತ ಕೇಳಿದ ಮಗ. ಅನ್ನ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಮಗ? ಸಂಶಯ ನಿಮಗೆ? ಹೌದಪ್ಪ. ಅನ್ನ ಕೊಡದಿದ್ದಲ್ಲಿ ಅಂತಲ್ವ? ಹೌದು ಮಗ. ನೋಡಿ, ಎಲ್ಲ ರೋಗಕ್ಕೂ ಔಷಧಿ ಇದೆ. ರೋಗ ಹೌದಾ? ಔಷಧಿ ಉಂಟೇ ಉಂಟು. ಔಷಧಿ ಇಲ್ಲದ ರೋಗಕ್ಕೂ ಔಷಧಿಯನ್ನು ಕಂಡು ಹಿಡಿದಿದ್ದಾರೆ. ಆದರೆ ಒಂದು ರೋಗಕ್ಕೆ ಈ ತನಕ ಔಷಧಿ ಕಂಡು ಹಿಡಿದಿಲ್ಲ. ಮುಂದಕ್ಕೂ ಅಸಂಭವನೀಯ. ಅದ್ಯಾವುದು? ಸಂಶಯ ಎನ್ನುವಂತಹ ರೋಗ. ಅನುಮಾನ ಎನ್ನುವ ರೋಗಕ್ಕೆ ಮದ್ದಿಲ್ಲ. ಕೊಡದಿದ್ದಲ್ಲಿ ಅದನ್ನು ಹೀಗೆ ಉತ್ತರಿಸಿಕೊಳ್ಳಿ. ಕೊಟ್ಟಲ್ಲಿ ಬೇಡ. ನಿಮ್ಮ ಸಂಶಯ ನಿವಾರಣೆಯಾಗಿ ಮಾತು ಹೇಳ್ತೇನೆ. ಒಂದು ವೇಳೆ ಅಮ್ಮ ಕೊಡದಿದ್ದಲ್ಲಿ ನಾನು ತುಂಬಾ ದೂರಕ್ಕೆ ಹೋಗುದಿಲ್ಲ. ಹೊಳೆ ಇಲ್ಲಿ ಹತ್ತಿರದಲ್ಲಿ ನಮ್ಮ ವ್ಯಾಪ್ತಿಯೊಳಗೆ ಇದ್ದೆ. ಸ್ನಾನ ಮಾಡ್ತಾ ಇದ್ದೇನೆ. ನೀವು ಕರೆದು ಹೇಳಿ ನಿನ್ನ ಅಮ್ಮ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿಂದಲೇ ಆಜ್ಞಾಪಿಸ್ತೇನೆ ಕೊಡಿ ಅಂತ. ಸಂತೋಷ ಆಯ್ತು ಮಗ. ಅರಮನೆಗೆ ಹೋಗಿ ಅನ್ನ ಕೊಡುತ್ತಿದ್ರೆ ಅಲ್ಲಿ ನಾನು ಹೇಳ್ತೇನೆ ಮಗ, ನಿನ್ನ ತಾಯಿ ಅನ್ನ ಕೊಡೋದಿಲ್ಲ.
ಇದು 3 ದಿನ ಊಟ ಮಾಡಿದವರ ಸ್ವರಭಾರ. ಹಾಗಲ್ಲ ಮಗ, ನಿಮ್ಮಲ್ಲೊಂದು ಈಗ ಸಂಶಯ ಹುಟ್ಟಿಕೊಂಡಿದೆ. ಹೆಚ್ಚಿನ ಅಂಶ ನೀವು ನಮ್ಮ ವಿರೋಧ ಪಕ್ಷದವರು. ಅಲ್ಲ ಮಗ, ಇಲ್ಲಪ್ಪ ಇಲ್ಲಪ್ಪ. ಈ ಊರಿನಲ್ಲಿ ನನ್ನ ಹೆಸರನ್ನು ಕೆಡಿಸ್ಬೇಕೆನ್ನುವ ಇರಾದೆ ನಿಮ್ಮಲ್ಲಿದೆ. ಇಲ್ಲಪ್ಪ. ಅರಮನೆಯ ಮುಂಭಾಗದಲ್ಲಿ ನಿಂತು ಇಲ್ಲಿ ಅನ್ನ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಆಯ್ತು? ನನ್ನ ಬಗ್ಗೆ ನಾಡಿನ ಜನತೆಗೆ ತಪ್ಪು ಸಂದೇಶ ಹೋಗ್ತದೆ. ಕಾರಿಗರ ಅರಮನೆಯಲ್ಲಿ ಅನ್ನಕ್ಕೂ ತತ್ವವೇ. ಈ ಮಾತು ನಾನು ಕೇಳಲಾರೆ, ಕೇಳಿ ಸಹಿಸಲಾರೆ. ಇಷ್ಟು ಮಾಡಿ. ನಿಮಗೆ ಬೇಕಾದ್ದೇನು? ನೀಡಬೇಕು. ಮತ್ತೆ ಅನ್ನದ ಮಾತು ಯಾಕೆ? ಅನ್ನವನ್ನು ಬಿಡಿ. ನಿನ್ನ ತಾಯಿ ನಾನು ಕೇಳಿದ್ದನ್ನು ಕೊಡುದಿಲ್ಲ ಅಂತ ಇಷ್ಟು ಹೇಳಿದ್ರೆ ಸಾಕಲ್ಲ. ನಾನು ಅಲ್ಲಿಂದ ಹೇಳ್ತೇನೆ ಕೊಟ್ಟಬೇಡಿ ಅಂತ. ಮುಗಿತಲ್ವಾ? ಮತ್ತೇನ್ ಮಾಡ್ತೀರಿ ನೀವು? ನಾನು ಕೇಳಿದ್ದನ್ನು ನಿನ್ನ ತಾಯಿ ಕೊಟ್ರೆ ಮಗ, ಮತ್ತೆ ನಾನು ನಿನ್ನ ಎದುರಿಗೆ ಬರುದಿಲ್ಲ ಮಗ, ನಿನಗೆ ಸಿಗುದೇ ಇಲ್ಲ ಮಗ. ನಾನು ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೇನೆ ಮಗ. ಬೇಡ, ನಿಲ್ಲಿಸಿ, ದಯವಿಟ್ಟು ನಿಲ್ಲಿಸಿ. ನಿಮ್ಮ ತಿರುಗಾಟ ಸಾಕು. ಇನ್ನು ದಾರಿಯಲ್ಲಿ ಬಿದ್ದು ಸಾಯ್ಬೇಕು. ತಾಯಿ, ನೀವು ಹಿರಿಯರು, ವಯಸ್ಸಾದವರು. ನಿಮ್ಮಂತವರು ಬೀದಿ ಬೀದಿ ಸುತ್ತಾಡಬಾರ್ದು. ಮತ್ತೆ ಹಿರಿತನದ ಹಿರಿಮೆ ಏನು, ಗರಿಮೆ ಏನೇನು ನನಗೆ ಗೊತ್ತಿದೆ. ಈ ನಾಡಿನ ಸಮಸ್ತ ನಾಗರಿಕರಿಗೂ ಗೊತ್ತಿದೆ. ಇಲ್ಲಿ ಅಂತಹ ಒಂದು ವಾತಾವರಣವನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಹಿರಿಯರು, ವಯಸ್ಸಾದವರಂದ್ರೆ ಅವರು ದೇವರಿಗೆ ಸಮಾನ. ಮನೆಯಲ್ಲಿರುವಂತಹ ವಯೋವೃದ್ಧರು ಯಾರಿದ್ದರು ಅವರಿಗೆ ಕಾಲ ಕಾಲಕ್ಕೆ ಯಾವ್ದು ಅವಶ್ಯಕತೆ ಇದೆ ಅದನ್ನು ಪೂರೈಸ್ತಾ ಅವರ ಆಶೀರ್ವಾದವನ್ನು ಪಡೆಯುತ್ತಾ ಇದ್ದಂತಹ ವ್ಯಕ್ತಿ ಬೇರೆ ದೇವಸ್ಥಾನಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಬೇರೆ ದೇವಸ್ಥಾನದಲ್ಲಿ ನಾಗಮಂಡಲ, ಬ್ರಹ್ಮರಥೋತ್ಸವ, ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಮನೆಯಲ್ಲಿದ್ದಂತಹ ಹಿರಿಯರ ಅವರ ಪೂರ್ಣ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದ್ರೆ ಅದೇ ಮಹತರ, ಅದೇ ಮಹತರ. ಈ ನಾಡಿನಲ್ಲಿ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನೀವು ಮುಂದುವರಿಬೇಡಿ. ನಿಮ್ಮ ತಿರುಗಾಟ ನಿಲ್ಲಿಸಿ. ನಿಮಗೆ ಮಕ್ಕಳಿಲ್ಲ ಅನ್ನೋದು ಯೋಚನೆ ಬೇಡ. ನಾನು ನಿಮ್ಮ ಮಗನಾಗಿ ನಿಲ್ತೇನೆ. ಹೋಗಿ ಬರ್ತೇನೆ. ದಾರಿಯೇ ಕಾಯ್ತೇನೆ ಮಗ. ಪಾಪಿ ಮಗ, ಶರೀರ ಬೆಳೆದಿದೆ, ಬುದ್ಧಿ ಬೆಳೆಯಲಿಲ್ಲ. ಭಗವತಿಯಾದಂತಹ ನಾನು ಮುದುಕಿಯ ವೇಷದಲ್ಲಿ ಬಂದು ಇವನನ್ನು ವಂಚಿಸಿದೆ. ನನಗೆ ಬೇಕಾದ ಅರಮನೆಯಲ್ಲಿದೆ, ಅರಮನೆ ಕಡೆಗೆ ಹೋಗ್ತೇನೆ. ನಾನು ಹೇಳ್ತೇನೆ ನಾಳೆ ವಿಷಯ ಕಟ್ಟಿಗೆ ಇತ್ತಿಗೆತ್ತವು ಕಣಕ್ ಕಣಕವು ಸೌದೆ ಕೌತೆತ್ತು ಇದು ಕರ್ಕೊಂಬಿಡ. ಇದಕ್ಕೆ ಬೆಚ್ಚೋಡ್ ದಾಯ್ತದ ಹೋಗಿ ನೀವು ಕಣಕ್ ಕಣಕ್ ಕನಕ ಅಂದ್ರೆ ಚಿನ್ನ. ಇದು ಉರುವಲು. ಉರುವಲತ್ತು ತಡಮೆ ಕಣಕ್ಕೆ ಸ್ವಾಮಿ ಕಣಕವು. ಅದು ಯಾಕಾಗ್ತದೆ? ಒಂದೇ ಟೆನ್ಷನ್ ಮಾರ್ರೆ. ಕಣಕ್ಕೊಂಜಿ ದಾಗ ಮುಲ್ಕೆಲ್ಲ ನೆಲಮಲಿಂಡ ನೋಕೊಡು. ಈ ಜನಕ್ಕೆ ಗೊತ್ತು ಜವ ಕಣಕಿರ್ನ ಒಯ್ತಾ ಬುಜಿ ಯಾವ್ದು ಕತ್ತಲೆ? ಅವು ಕೇಳಿ. ಇಲ್ಲಲ್ಲಿ ಇರ್ಲ ಅಡಿಗೆ ಮಲ್ಪೊಟ್ಟ ಕಣಕ್ ಬೋರ್ಡ್, ಬೆಚ್ಚ ನೀರು ಕೈ ಪೊಟ್ಟ ಕಣಕ್ ಬೋರ್ಡ್, ಗಣೋಮದಿ ಪುನಃ ಕಣಕ್ ಬೋರ್ಡ್ ಮಾತಾಬಿಡಿ. ಇರೋ ಪುನಃ ಗೊತ್ತುಂಡಲ್ಲ ಕಣಕ್ ಬೆಚ್ಚಾಗಿದೆ. ನಾನು ಹೇಳ್ತೀನಿ ಅನಿಷ್ಟದಿಂದ ನಾನು ಹೇಳಿ ನಮ್ಮಂತವರನ್ನು ಅಂತ ಕತ್ತಿಗೆಯಲ್ಲಿ ಸುಡುದಾ? ಈ ಕಡೆ ಇಟ್ಟು ಗೊತ್ತಾವತ್ತ ನಮ್ಮನ್ನು ಸುಡುದು ಯಾವ್ದ್ರಲ್ಲಿ? ಹೋಯ್ತು ಗಂಧ, ಶ್ರೀಗಂಧ, ಚಂದನ, ಆತಿಲ ವಾಸನೆ. ನಮ್ಮ ಯೋಗ್ಯತೆ ಸ್ಥಾನಮಾನ ಆ ಮಟ್ಟದಲ್ಲಿದೆ. ಅರ್ಥ ಆಯ್ತಾ? ಇರ್ಲಿ, ಎಲ್ಲಿಂದ ಅದು? ಮುಡ್ಕೊಂಡು ಎಲ್ಲಿಯ ಕಾಡುತ್ತೆ ಅದು ಕರ್ತಿ ಕಂತೀನಿ ನಾನು ಮಾರಿಯಾರೆ ಮಂಜಿದ ಬಳಿಕ ಮಾರೋಡತ್ತೆ ಎಲ್ಲಿಯ ಕಾಡಿಗೆ ಪೋಯಿನಿ ఒక రాయబండ ಕೆಲವು ಮಲ ಮಲ್ಲ ಕಾಡಿಗೆ ಮತ್ತೆ ಪೋರೆ ಬುಜಿ ಪೋಡಿಗೆ ಬುಡು ಮುರಳಿಂಜಿಂದು ಪಿಳಿಯತ್ತೆ ಪಿಳಿಕ್ಯಾಲ್ ಪೋಡಿಜಪ್ಪ ಪಿಳಿಯತ್ತೆ ಮುರಳಿಂಜ ಮಲ್ಲ ಕಾಡಿಗೆ ಪೋಯಿನಿ ಪೋನಾಗ ಅವ್ರು ಎದುರು ಬರೆದು ಮಾಡ್ತೀರಿ ಏನಂದು? ಇದು ಅಭಯರ ಅರಣ್ಯ. ಓ ಅಭಯರ್ನಾಗೆ ಯಾವ ಅಭಯರು? ಬೆದ್ರದ ಅವರು ಅದನ್ನೆಲ್ಲ ಮಾಡಿ ಇಟ್ಟಿರ್ಲಿಕ್ಕಿಲ್ಲ, ಬೇರೆ ಏನಾದ್ರೂ ಮಾಡಿ ಇಟ್ಟಿರ್ಬೋದು. ಏ ದರಿದ್ರ, ಅಭಯರ ಅರಣ್ಯ ಅಲ್ಲದು, ಅಭಯಾರಣ್ಯ.
ಅಂದ್ರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಭಯಮುಕ್ತವಾಗಿ ಸಂಚರಿಸಬೇಕು ಎನ್ನುವ ಕಾರಣಕ್ಕಾಗಿ ಅಭಯಾರಣ್ಯ ಆಯ್ತಾ. ಅದು ಅಭಯದಲ್ಲ ಎಂತದಲ್ಲ ಗೊತ್ತು ನನ್ನ ಅರ್ವ ಸಂಚಿಕಾರ ಮುಚ್ಚಿ ಬಂದೆ ಪರಿತ ಕಾಡಿಗೆ ಹೋಯ ಪರಿತ ಕಾಡಿಗೆ ಹೋಗ್ಬೇಲೆ ಅವಳ ಬರೆದು ಹೋಯ್ದೆ ಏನದು ಇದು ರಕ್ಷಿತನ ಅರಣ್ಯ ನನ್ನತ್ತೆ ರಮ್ಯನ ಅರಣ್ಯ ನಾನು ಇಲ್ಲಿ ರಮ್ಯನ ಅರಣ್ಯ ಸಿಗಲಿಕ್ಕಿಲ್ಲ. ಭಾರಿ ಪ್ರಯತ್ನ ಪಟ್ಟು ನೋಡಿದ್ರೆ ರಾಧಿಕನ ಅರಣ್ಯ ಸಿಗಬಹುದು. ಇನ್ನು ಯಾವ ರಮ್ಯನ ಯಾವ ರಕ್ಷಿತ ರಕ್ಷಿತನ ಅರಣ್ಯ ಅಲ್ಲ ರಕ್ಷಿತಾರಣ್ಯ ಅಂದ್ರೆ ಸುರಕ್ಷಿತವಾದ ಅರಣ್ಯ ಅಂತ ಅದ್ರ ಹೆಸರು. ಅರ್ಥ ಆಯ್ತು ನಿನ್ಗೆ ಬರಹ ಮಾತ್ರ ಅಲ್ಲ ಸಂಸ್ಕಾರವೂ ಇಲ್ಲ. అవును 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 ನಿಘಂಟು ಉಂಡು ಸಂಸಾರ ಸಂಸಾರ ಅಲ್ಲೂ ಸಂಸ್ಕಾರ. ಸಂಸ್ಕಾರ ಅಂದ್ರೆ ಅದೇನು ಎಲ್ರಿಗೂ ಗೊತ್ತಿಲ್ಲ. ಯಾರ ಮುಂದೆ ಹೇಗೆ ನಿಂತು ಮಾತಾಡಬೇಕು, ಯಾರಿಗೆ ಹೇಗೆ ಗೌರವ ಕೊಡಬೇಕು, ಯಾರು ಬಂದಾಗ ಎದ್ದು ನಿಲ್ಲಬೇಕು, ಇದೆಲ್ಲ ಸಂಸ್ಕಾರದಲ್ಲಿ ಬರುವಂಥದ್ದು. ಅದೆಲ್ಲ ನಿಮ್ಮಂಥವ್ರಿಗೆ ಎಲ್ಲಿಂದ ಬರ್ಬೇಕು ಹೇಳು. ನಾನು ಅದೆಲ್ಲ ಹೇಳಿದ್ದು ಸಂಸ್ಕಾರ ಆಯ್ತಾ. ಇರ್ಲಿ ಸಂಸಾರ ಅಂತ ಹೇಳಿದ್ವಿ. ನಿನಗೆ ಮದುವೆ ಏನಾದ್ರೂ ಆಗಲಿಯೋ ಕೊಂಚಿ ತುಂಡು ಬರೀತಿಲ್ಲ. ಹೌದೇ ನೀನು ಹೌದು. ನಿನ್ನಂತ ವ್ಯಕ್ತಿಗಳು ಸಮಾಜದಲ್ಲಿ ಹಲವು ವ್ಯಕ್ತಿಗಳಾದ್ರೂ ಬೇಕು. ಎಂತಹ ನಿನ್ನ ಕೊಡುಗೆ, ಎಂತಹ ನಿನ್ನ ತ್ಯಾಗ, ನಿನ್ನ ವ್ಯಕ್ತಿತ್ವವೇ ಆದರ್ಶಯುತವಾದ ಸಂತೋಷವಾಯ್ತು. ಓರ್ವಾಕೆ ಅಂಗವಿಕಲೆಯನ್ನು ನೀನು ಮದುವೆಯಾಗಿ ಆಕೆಗೆ ಬಾಳುವೆಯನ್ನು ಕೊಟ್ಟೆಲ್ಲ ಸಂತೋಷ ಸಂತೋಷ. ಸಂತೋಷ ತೂಬೂರು ஏர்வழி எல்லாம் படிச்சு அங்கன் கேளு நேர் பண்ணிருக்கு நே கைட்டு பக்க கத்துருவோம் எனக்கு நீங்க வந்து ತುಂಡು ಬರುತ್ತಿದ್ದ ತುಂಡು ಬಡಿಸಿ ಬಂದೀங்க ಕೈக்கு ಸೊಂಟು ತಿಟ್ಟಿಂದ ಸಮಾವುಂಡ ಅಲ್ಲಿಗೆ ಸಣ್ಣಿನ ಮೇಡ್ತಿಚ್ಚಿ ಅಲ್ಲಿಗೆ ತೆಟ್ಲು ಹಾಕತಿಚ್ಚಿ ಸಮಾವುಂಡ ಮತ್ತೆ ತುಂಡು ಬಡಿಸಿ ಬಂದ ಎಂಕುಲ್ ಪಾಪದ ಕುಸ್ವಾಮಿ ಎನ್ನ ಬಡಿಸಿ ಚೂರು ಸಪುರ ಅಂಚೆ ಎಣ್ಣ ತುಂಡು ಬಡಿಸಿ ಬನ್ನಿ ಮತ್ತೆ ನಿಕ್ಕಲು ಮತ್ತೆ ಮಳೆ ಹಾಕುನು ನಿಕ್ಕಲ ಬಡಿಸಿ ಎಲ್ಲ ಮತ್ತೆ ತೋರ ಎರ್ಮೇದ ಲೆಕ್ಕ ನಿಮ್ಮಂತವರಿಗೆ ಎಷ್ಟೊಂದು ಕೊಳಕು ಮನಸ್ಸು ನೋಡು. ತಪ್ಪ ಇದ್ದವ್ರು ಎಮ್ಮೆ ಹಾಗ ಆ ತಪ್ಪಗಿದ್ದವರ ಅವಸ್ಥೆ ನಿನಗೆ ಗೊತ್ತುಂಟ. ಒಂದು ದಿನ ಅವರ ಮನೆಯಲ್ಲಿ ಇದ್ರೆ ಗೊತ್ತಾಗ್ತದೆ. ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎಬ್ಬಿಸಬೇಕಿದ್ರೆ ಗಂಡ ಮತ್ತು ಮಗ ಇಬ್ಬರು ಬೇಕು. ದಪ್ಪ ಇದ್ದವರಿಗೆ ಆರೋಗ್ಯ ಸರಿ ಇರುವುದಿಲ್ಲಪ್ಪ. ನೋಡೋದಕ್ಕೆ ಮಾತ್ರ ದಪ್ಪ. ನಿನ್ನ ಹೆಣ್ಣಿಗೆ ತೆಳ್ಳಗಿದ್ದಾಳಲ್ಲ ಅದು ಸರಿ. ನೋಡಿ ಯೋಚನೆ ಮಾಡು. ಅದು ಗಾಳಿಗೆ ಹಾರುವುದಿಲ್ಲ, ಬಿಸಿಲಿಗೆ ಒಣಗುವುದಿಲ್ಲ, ನೀರಿಗೆ ನೆನೆಯುವುದಿಲ್ಲ, ಯಾವ ರೋಗವೂ ಬರುವುದಿಲ್ಲ. ಹೆಂಗಿನ ಅಪ್ಪಗ ನಾವು ಅಂದ್ರೆ ಪುಸ್ತಕ ಮುಂದಾನೆ ಎಂಗಳ ಬರೀತಿ ಸಪಡ ಒಕ್ಕ ನಿಕಲ ಬಡಿದಲ್ಲೇ ನೀಕು ತೋರ ಮಾಡ್ತೀನಿ ನಿಕ್ಕುಲು ಮಾತ ಇಲ್ಲಲ್ಲಿ ನೆಯ್ಬಾರ್ದು ಉಂಪಾರ್ದು ಅವೇ ನಿಕಲ ತಪ್ಪು ನೆಯ್ಬಾರ್ದು ಎಪ್ಪಲು ನೆರವೇಳಿ ನೀವು ಎಂಕುಲು ಮಾತ ಕೈಬಾರ್ದು ಉಂಟು. ಮತ್ತೆ ನಾವು ಕಾಲ ತಿನ್ನುವುದಾ? ಮದುವೆ ಆಗಿದೆ ನಿನಗೆ? ಮದುವೆ ಆತೀನಿ. ಮಕ್ಕಳು ಅಡ್ಡಿ ಜೋಕುಲ್ಲ. ಶಬಾಸ್. ಗಂಡು ನಾನು ಹೊಂದಿಕೊಂಡು ಆರತಿಗೊಂದು ಕೀರ್ತಿಗೊಂದು ಅಂದಪ್ಪ ಒಳ್ಳೆದ ಸಂತೋಷ. ಅಂದ ಹಾಗೆ ನಿನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಜೋಕುಲು ಅರ್ಥೊಂದುಳ್ಳೇ ಶಬಾಷ್. ಇದನ್ನು ಕೇಳಿದಾಗ ಮತ್ತೂ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಿನಗೆ ವಿದ್ಯೆ ಇಲ್ಲ ನೋಡು. ನಿನಗೆ ವಿದ್ಯೆ ಇಲ್ಲದಿದ್ರು ನಿನ್ನ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವುದರ ಮುಖಾಂತರ ಸಮಾಜದಲ್ಲಿ ಸ್ವತಂತ್ರರಾಗಿ ಬದುಕುವುದಕ್ಕೆ ವಿದ್ಯೋಪದೇಶದ ಅವಕಾಶವನ್ನು ಮಾಡಿಕೊಟ್ಟಲ್ಲ. ನಿನ್ನ ದೂರದೃಷ್ಟಿ ಸ್ತುತ್ಯಾರ್ಹವಾದ ಸಂತೋಷ ಆಯಿತು. ತನಗೆ ಇಲ್ಲದ್ದು ತನ್ನ ಮಕ್ಕಳಲ್ಲಿ ಕಾಣುವಂತಹ ತಬಕ ಯಾವ ತಂದೆ ತಾಯಿಗಳಿದೆಯೋ ಆ ಮಕ್ಕಳು ಸಮಾಜಕ್ಕೆ ಆಸ್ತಿ ಆಗ್ತಾರೆ. ವಿದ್ಯೆ ಇಲ್ಲದಿದ್ರೆ ಸಮಾಜಕ್ಕೆ ನಾಸ್ತಿ ಅವರು. ಸಂತೋಷ ಆಯಿತು. ಅಂದ ಹಾಗೆ ನಿನ್ನ ಮಕ್ಕಳು ಏನನ್ನು ಕಲಿತಿದ್ದಾರಪ್ಪ? ಅವರು ತಂತ್ರಜ್ಞರು, ಸಂಗೀತ ಕೋವಿದರು, ಪಾಂಡಿತ್ಯದಲ್ಲಿ ಪ್ರಖರತೆಯನ್ನು ಸಾಧಿಸಿದವರು ಅಲ್ಲ, ಅವರು ನಟನ ಚತುರ ಕಲಾವಿದರು. ಏನನ್ನು ಕಲಿತಿದ್ದಾರಪ್ಪ? ಎಲ್ಲ ಜೋಕುಲು ನಡಪರೆ ಕಲ್ತೊಂದುಲ್ಲ ಅಮ್ಮೆ ಅದು ಯಾವೇ ಕೈಟಿ ಬತ್ತು ನಡಪರೆ ಕಲ್ಪೊಂದುಲ್ಲ ಇದನ್ನು ಪಕ್ಕ ಎಂಚಿನ ಕೂಡ ಬಂಜಿಗೆ ತಿನ್ನಿದ್ರೆ ಗಟ್ಟಿಚ್ಚಿಂದ ಯಾನುಳ್ಳೆ ಕಲಾ ಕೋವಿದವೋ ನಟ ತಮಿಳಿಯದೆ
ಹೆಚ್ಚಿನ ಕಲಿಸ್ತಿದ್ದೇನೆ ಅಂತ ಹೇಳಿದಾಗ ನನಗೆ ಅಂತ ಶಿಕ್ಷಣ ಕೊಡ್ತಾ ಇದ್ದಿ ಅಂತ ನಾನು ಭಾವಿಸಿದೆ. ಎಲ್ಲಿ ನಿಮ್ಮ ಹಣೆ ಬರ ಕಾಂಡಿಗಿತ್ತಿನ ಬೈಯಾಗಿತ್ತಿ ನಾನು ಮುಳ್ಳು ಯೋಚನೆ ಮಾಡಬೇಡ. ಅಂದಹಾಗೆ ನಿನ್ನ ಮಕ್ಕಳ ಹೆಸರು ಬೇಕಲ್ಲ. ಮಗನ ಹೆಸರೇನು? ಮಗೆ ಈರಿ. ಮಗೆ ಈರಿ. ಇನ್ನೊಮ್ಮೆ ಹೇಳು. ಮಗೆ ಈರಿ. ಸಲಿಗೆ ಕೊಟ್ಟರೆ ದುರುಪಯೋಗ ಪಡಿಸಿಕೊಳ್ಬೇಡ. ನಾನು ಸಲಿಗೆಯಲ್ಲಿ ಮಾತಾಡಿದೆ. ನಿನ್ನ ಮಗ ಮಗ ಬುಧಾರಿ ಈರಪ್ಪೇನು ಈರಪ್ಪ ನಾನು ಈರಪ್ಪೇಂದ್ರ ಅಮ್ಮೆ ಬುರುಜೇನ ಆಕೆ ಮತ್ತೆ ಈರೇ ಬನ್ನಿ. ನಿನ್ನ ಮಗನಿಗೆ ಹೆಸರಿರುವಾಗ ನಿನ್ನ ತಲೆಯಲ್ಲಿ ಕಂಕುಳಲಿತ್ತ ಉದರ್ದೀತೀನಿ ಆನತ್ತ ಉದರ್ದೀತೀನಿ ಮೈಯಲ್ಲಿ. ಹೌದಾ? ಮೈಯಲ್ಲಿ ಉದರ್ದೀತೀನಿ. ಏನಂತ ಹೆಸರಿಟ್ರು? ಅವ ಈರಪ್ಪಿ. ಯಾಕೆ ಹೆಸರು ಕೊಟ್ಟು ಗೊತ್ತಾ? ಅವರ ಮನೆ ಮಕ್ಕಳ ಹೆಸರು ಕೇಳಿದ್ಯಾ? ಶ್ರೀನಿವಾಸ, ತಿರುಮಲೇಶ್ವರ, ವೆಂಕಟರಮಣ, ಶಂಕರನಾರಾಯಣ, ಅಶೋಕ, ಎಲ್ಲ ದೇವಾದಿ ದೇವತೆಗಳ ಹೆಸರೆಲ್ಲ ಭಟ್ರ ಮನೆಯ ಮಕ್ಕಳಿಗೆ. ನಿಮ್ಮ ಮನೆಯ ಮಕ್ಕಳ ಹೆಸರೇನು? ಎಂಕಪ್ಪಿ, ಸುಗ್ಗೆ, ಮೋಂಟೆ, ಕುರುಂಬಿಲೆ, ಕರಿಯೆ, ತುಕ್ರೆ. ಈ ಹೆಸರು ಅವರ ಮೈಯರ ಮನೆಯಲ್ಲಿ ಸಿಗ್ತದ ನೋಡು. ಎಂತ ಬುದ್ಧಿವಂತರವರು ಗೊತ್ತಾ? ಅಲ್ಲಿರುವುದು ವಿಷಯ. ನಿಮ್ಮ ಹೆಸರು ಹೇಳುವಾಗಲೇ ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ಗೊತ್ತಾಗಬೇಕು ಅಂತ. ಅಂದ್ರೆ ಅವ್ರಿಗೆ ಸಂಸ್ಕಾರ ಇದೆ. ಸಂಸ್ಕಾರವಂತರೊಂದಿಗೆ ಸಂಸ್ಕಾರವಂತರಾಗಿ ವ್ಯವಹರಿಸಬೇಕಿದ್ರೆ ಅಂತ ಹೆಸರಿನಲ್ಲೇ ಗೊತ್ತಾಗಬೇಕು ಎನ್ನುವ ಕಾರಣದಿಂದಾಗ ಹೆಸರು ಕೊಟ್ಟಿದ್ದಾರೆ. ಆಯ್ನಾಡು ಈ ವರ್ಷದ ಜೋಕುಲು ನಮ್ಗೆ ಬಟ್ಪೇಸ್ಟೋಳ ಇಂತ ಜೋಕುಲ ಅಂಡ ಯಾನ್ ಇರ್ಲಾಗೈತಲ್ಲ ಬರ್ತೆ ಇಂಕ ಈರ್ನಿ ಗಂಟ ಅವ್ರು ಮೈಯರ ಸೆಟ್ರ ಭಟ್ರ ಇಂಕ ಈರ್ನಿ ಗಂಟ ಹೋಗ್ತು. ಅಂತೂ ನಿನ್ನ ಮಗನಿಗೆ ಹೆಸರು ಇಡುವುದಕ್ಕೆ ನಿನಗೆ ಯೋಗವೇ ಇಲ್ಲ. ಎಂತ ಬರ ವಿಚೇತ ಸ್ವಾಮಿ ಅತಿ ಯಾನ್ ಅವಿನತಿ ಸೂಪಿ ಬತ್ತಿ ನೀಡ್ದಿಂಚಿ ಉಂಟಾದಿ ಎಕದಿ ಚೀರ್ ಪಾತಿರ್ ಬಂದುಲ ಇರು ಜನ ಏರಿದೆ ಇರು ನಿನ್ನ ಮುಖ ಅಂತ ತುಜಾನ ಪರಿಚಯ ಆಗಲಿಲ್ಲ ಇಚ್ಚಿ ನಾನು ರಾಜ. ರಾಜೇ ಇತ್ತವಂತೆ ಅಂದ ಜಾಡಿ ನಿಮ್ಗೆ ಏಪಲ ಭೋಗ ಬರ್ತಟ್ಟು ಗೊಪ್ಪ ರಾಜ ರಾಣಿ ಗುಲಾಮೆ ಗುಲಾಯಿ ಕಿಲೈ ಅವು ರಾಜನ ಆ ರಾಜ ಅಲ್ವಾ? ರಾಜ ಅಂದ್ರೆ ದೊರೆ. ತುರೆ ದೊರೆ ಇನ್ನೂ ಗೊತ್ತಾಗ್ಲಿಲ್ವಾ? ಪ್ರಭು ಪ್ರಭು ಅಂದ ಪ್ರಭು ಕುಲು ಓಕೆ ಎಂತ ವಿಚಾರ ಮೂಡ್ದೇವೆ ಈ ರೀತಿ ಆಟದಲ್ಲಿ ಮತ್ತೆ ಹೋಗ್ಜಾರ ಅಂತ ಕಡ್ಲೆ ಹೆಚ್ಚಿಗೆ ಮಾಡೋದು ಗಿರಕ್ಕೆ ಹೆಚ್ಚೆ ಬರ್ಬೋದು ನನ್ನ ಚರ್ಮಗಟ್ಟೆ ಆಗ್ಬೋದು ನಾನು ಅಪಾಗ ತಿಂತೀನಿ. ನಾನು ಈಗ ಚರ್ಮುಡಿ ಮಾರುವ ಪ್ರಭುವ. ಪ್ರಭು ಅಂದ್ರೆ ಅರಸನು, ಯಜಮಾನ, ಅಧಿಕಾರಿ, ಈ ನಾಡಿನ ಪ್ರಭು ವಿಭೋ. ಓ ದೇವರ ಗೊತ್ತಾಗಿ ಅವನ್ ಈತೆ ಓಡೆ ಹೋಗು ನೀರು ಹೋಗಿ ನೋಡಿ ಬಾಯಿ ತೆಗೆದ್ರೆ ಹೊಲಸೆ ಮಾತಾಡು. ನಾನು ಹೊಂದೇನೆ ಏನ್ ಕೇಳಿದೆ? ಓಡಿ ಹೋಗಿ ನಿನ್ನ ಅಮ್ಮಡಿ ಓಡಿ ಹೋಗು ಹಾಗೆ ಕೇಳಬಾರ್ದು. ಎತ್ತ ಪ್ರಯಾಣ ಗೊತ್ತಾ ಯಾವ ಕಡೆಗೆ ನಿಮ್ಮ ಪ್ರಯಾಣ ಹೀಗೆ ಕೇಳ್ಬೇಕು. ಬಿಡು, ನನಗೆ ಸಂಸ್ಕಾರ ಇಲ್ಲ ಏನಿಲ್ಲ ಅಲ್ವಾ? ನಾನು ಹೋಗುದು ಯುದ್ಧಕ್ಕೆ. ಯುದ್ಧ ಬರ್ಪಾರ ಒಂದು ಒಳ್ಳೆ ಶಬ್ದ ಬರುವುದಿಲ್ಲ. ಪ್ರಾಣಿ ಅಲ್ಲ, ಯುದ್ಧಕ್ಕೆ ಹೋಗುವವರು ಹಿಂದೆ ಬರ್ತೀರಾ ಅಂತ ಕೇಳಿದ್ರೆ ಏನು ಅರ್ಥ? ಇಲ್ವಾ? ನಿನ್ನ ಬಗ್ಗೆ ನನಗೆ ಸಿಟ್ಟು ಬರುವುದಿಲ್ಲ, ಅನುಕಂಪ ಇದೆ. ಬಡವರೇನು ಒಂದು ಕೆಲಸ ಮಾಡು, ನಿನ್ನ ಬಡತನವನ್ನು ನಾನು ನಿರ್ಮೂಲನೆ ಮಾಡ್ತೇನೆ. ಒಂದು ಬಾರಿ ನನ್ನ ಅರಮನೆಯತ್ತ ಬಾ ನೀನು. ಈಜಂತ ಮುಸುಂಟು ತುಣಾಗ ಮುಸುಂಟು ನಿನ್ನದು ಮುಖಾರವಿದ್ದ ಅವು ಅರವಿಂದ ತುಣಾಗ ಪಿಸಿಂಟೆಲ್ಲಕ್ಕೆ ತೋಚು ಅಣ್ಣ ಮನಸ್ಸೆಟ್ಟೆ ಇಲ್ಲೇ ಬರೀ ಅರವಂಡಿ ಕಾಲ ಕೊರಂದೆ ಕುಳ್ಳ ಅಣ್ಣ ಯಾನ್ ಯಾಪ ಬರೋದು ಯಾವುದು ಬರ್ತಿ ಯಾನೊಂದು ಮೂಜೆಟ್ಟು ಬರೋದ ಹತಿಯಕ್ಕೆ ಮೂರು ಮೂಜೆಟ್ಟು ಅಂಡ ಮತ್ತೆ ಕುಸು ಕುಸು ಸುದ್ದಿ ಆಗಿಲ್ಲ ಮತ್ತೆ ಜನ ಸೇರಿ ಅದೇ ಇರು ಇದ್ದೋಗತ್ತೆ ಹೋಗಿ ಅಲ್ಲ ಮೂರನೇ ದಿನದಂದು ಬರ್ತೀಯ, ಕುಟುಂಬಿಕರೆಲ್ಲ ಸೇರಿರ್ತಾರೆ. ಅದು ತಪ್ಪಿದ್ರೆ ಅವು ತಪ್ಪಿಂದ ಅತಿ ಮುಚ್ಚೆಟ್ಟು ಬರ್ತೇನೆ
ನಾನೆಲ್ಲ ಪೂರ ಇಡೀ ಕುಟುಂಬ ತಪ್ಪಲು ಇಲ್ಲ ಅದು ತಪ್ಪಿದ್ರೆ ಅವು ತಪ್ಪಿಂದ ಪತ್ತಾಜೆಟ್ಟು ಮಧ್ಯಾಹ್ನಕ್ಕೆ ಬರೀ ಎಂಟು ಕೂರ್ಚೋತುಜ್ಜಿ ರಾತ್ರಿಗೆ ನಿಗಾಂತ ಬರ್ತಾರೆ ಮಗ ಎಂಕದೆಲ್ಲ ಖರ್ಚಿಜ್ಜಿ ಮತ್ತೆ ಕೋರಿ ಒಂದು ಚಟ್ಟ ಮಳೆ ಕೊಂತ ಪಿಡ್ಕೈತಿ ಅಂತ ಪುಂಡಿ ಹಣ್ಣಿ ಅದು ಯಾವ ಅಲ್ವಾ ಇವನ ಮಾತು ಇದರಲ್ಲಿ ಸ್ವಲ್ಪ ಚಿಂತನಾಗ್ರಾಸವಾದಂಥ ಸಂಗತಿಗಳಿದೆ. ಯುದ್ಧಕ್ಕೆಂದ್ರು ಮಧ್ಯಾಹ್ನ ಬರ್ಲಿಕ್ಕೆ ನಿನಗೆ ಆಗುದಿಲ್ವಾ? ಕೂರ್ಚೋತುಜ್ಜಿ ರಾತ್ರಿ ಬರ್ತೀಯ? ನಿಗಾಂತ ಬರ್ತಾರೆ. ನಿನ್ನಂತವರು ತುಂಬಾ ಮಂದಿ ಇದ್ದಾರೆ ಈ ಸಮಾಜದಲ್ಲಿ. ರಾತ್ರಿ ಊಟಕ್ಕೆ ತಪ್ಪಿಸದೆ ಬರ್ತಾರೆ. ಇದು ಒಳ್ಳೆ ಲಕ್ಷಣ ಅಲ್ಲ. ಇದು ನಮ್ಮ ಸಂಸ್ಕೃತಿಗೆ ಮಾರಕವಾದ್ದು. ನಿನ್ನ ಮಾತು ನನಗೆ ಅರ್ಥ ಆಯ್ತು. 16ರಂದ್ರೆ ರಾತ್ರಿ ಆದ್ರೆ ಉತ್ತರ ಕ್ರಿಯೆ ದಿವಸ. ಪಾಪ ಆ ಮನೆ ವ್ಯಕ್ತಿಯನ್ನು ಕಳ್ಕೊಂಡಂತಹ ಮನೆಯವರು ಶೋಕ ಸಾಗರದಲ್ಲಿ ಮುಳುಗಿರ್ತಾರೆ. ಈ ಒಂದಲ್ಲಿ ತುಂಡು ಗುಂಡು ಅಲ್ವಾ? ರಾತ್ರಿ ಊಟಕ್ಕೆ ತಪ್ಪಿಸದೆ ನಿಲ್ಲಿಸ್ಬೇಕು. ಈ ಅನಿಷ್ಟ ಪದ್ಧತಿಯನ್ನು ನಾನು ನಿಲ್ಲಿಸ್ತೇನೆ. ಯಾಕೆ ಮನೆ ಆಗಲಿ 16 ದಿನದ ರಾತ್ರಿಯ ಊಟಕ್ಕೆ ಯಾರಿಗೂ ಗೊತ್ತಾಗದಂತೆ ಸಿದ್ಧಗೊಳಿಸಿದಂತಹ ಅಡುಗೆ ಪಾತ್ರೆಗೆ ಒಂದಿಷ್ಟು ಇಲಿ ಪಾಷಾಣ ಹಾಕಿ ಬಿಡುವುದು. ಅವತ್ತು ಬಂದವರು ತಿಂದು ಎಲ್ಲರೂ ಮಾತಾಡೆ ಮಲಗ್ತಾರೆ. ಕ್ರಮೇಣ ಈ ಪದ್ಧತಿ ನಿಲ್ತದೆ. ಹೇಗೆ ನನ್ನ ಯೋಜನೆ? ಈ ಸಮಾಜದ ಇಂಜಿನಿಯರ್ ಅವನೊಂದು ಅವೊಂದು ಐತಾದಿಗೆ ನಡ್ಕೊಂಡು ಕೆಟ್ಟದಿರ್ಬಾರ್ದು ಅಂಚಣ ಇಲ್ಲ. ನೀನು ಯಾವಾಗ ಬೇಕಾದ್ರೂ ಬಾ. ಈಗ ಈಗ ಒಂದೇ ಕೈ ಕೊಡಿ. ನಾವೆಲ್ಲ ಅದನ್ನು ಸ್ಪರ್ಶ ಮಾಡುವುದಿಲ್ಲ. ಅవి ನಿಕ್ಕಲು ನಾವು ಮುಟ್ಟುವುದಿಲ್ಲ. ನಿಗಂಟು ಮುಟ್ಟಿದ್ದಾರೆ ಎಲ್ಲ ಅವು ಮುಟ್ಟಲಾಗ ನಿಕ್ಕಲೇ ನಾನು ಎನ್ನತಿಗೆ ಹೋಗೋದಿತ್ತೆ ಮಾರೆ ಅಧಿಕ ಸಂಘ ಮಾತ್ರ ವಿಚಾರ ಎಲ್ಲ ಸುಮಾರು ಬೇರೆ ಆಯ್ತು ಮಾರೆ. ನಾನು ಒಂದು ಕನಕ್ಕೆ ಅಣ್ಣ ಇರದೆ ಪೆಟ್ರಿ ಹೋಗ್ಬಿಡತ್ತ ಇರ ಬರುವಾರ ಪರನ್ನ ಸಾಧಿ ಕೆಲವರು ಹೇಳ್ಬೋದು ತಾರಿಗೋಸ್ಕರಿಗೆ ಅಪಶಕುನ ಎದುರಾಯಿತು. ಕಟ್ಟಿಗೆ ಹೊರೆಯವರು, ಗುಸುಗುಟ್ಟುವ ಸರ್ಪ, ಒಂಟಿ ಬ್ರಾಹ್ಮಣ, ಹೊಸ ಮಡಿಕೆ, ಇದೆಲ್ಲ ಅಪಶಕುನ ಅಂತ ಸಮಾಜದಲ್ಲಿ ಒಂದು ರಿವಾಜು ಇದೆ. ಅದರಲ್ಲಿ ನನಗೆ ವಿಶ್ವಾಸ ಇಲ್ಲ. ನಮ್ಮಲ್ಲಿರುವಂತಹ ಅತಿಶಕ್ತಿ, ನಮ್ಮಲ್ಲಿರುವಂತಹ ಕರ್ತೃತ್ವ ಶಕ್ತಿ ಏನನ್ನು ಮಾಡಬಹುದು ಎನ್ನುವುದನ್ನು ಸಾಧಿಸಿ ತೋರಿಸುವಂತಹ ಛಲಗಾರ ನಾನು. ನೋಡೋಣ ಆ ಹುಡುಗಿ ಎಲ್ಲಿದ್ದಾರೆ, ಆ ಚಕ್ರವನ್ನು ಬರೆದವರು ಎಲ್ಲಿ ಹೋದ್ರು ಹುಡುಕುತ್ತಾ ಉದಾರಿತೆ ನೋಡೋಣ. ಮೂರ್ಖನೇ ಅನ್ನ ಕೊಟ್ಟಂತಹ ಕೈಯನ್ನು ಕಚ್ಚುವಂತಹ ಸರಿ ನೀನು ನಿಜ ನಿಜ ನೀಚಕ್ಕೆ ತೋಳು ಮಾಡಿದೆ. ನನ್ನ ತಾಯಿ ಅಲ್ಲಿ ಅನ್ನವನ್ನು ಕೇಳಿದ್ರ ಬದಲು ಚಕ್ರವನ್ನು ಕೇಳಿದೆಯಾ? ನಿಜ. ಪೂಜಾ ಹೋದಂತ ಚಕ್ರವನ್ನು ಕಸಿದೆಯ? ನಿಜ ನಿಜ. ಗೌರವವಾಗಿ ಒಪ್ಪಿಸು. ಇಲ್ಲದಿದ್ದರೆ ನಿನ್ನ ಶಿರಚ್ಛೇದನ.
ಇನ್ನೊಬ್ಬರಿಗೆ ಬಾಗಿತ್ತಲ್ಲ, ಓಹೋ, ಈ ಹೃದಯ ಬಾಗಿತ್ತಲ್ಲ, ಬೀಗಿತ್ತು. ಹೌದಾ? ತೋರಿಸ್ಕೊಡ್ಬೇಕೆ? ಏನಿದು ಅಚ್ಚರಿ ಕಾಣ್ತಾ ಇದ್ದೆ? ಯುದ್ಧ ಕ್ಷೇತ್ರದಲ್ಲಿ ಯುದ್ಧ ಮಾಡುವವರು ಬಿಟ್ಟು ದುರುಳದಾರಿಗ ಓಡಿ ಹೋಗ್ತಾ ಇದ್ದವನು ಇದನ್ನು ಬೆನ್ನ ಕಟ್ಟು ನಾನು ಕೂಡ ಏನ್ ಮಾಡೋಣ? ಆ ಕಡೆ ಯುದ್ಧ ಮಾಡ್ತಿದ್ದೆ. ಯುದ್ಧ ಮಾಡ್ತಿರುವಂತ ಸಂದರ್ಭದಲ್ಲಿ ಕ್ಷಣದಲ್ಲಿ ಬೇರೆ ಬೇರೆ ರೂಪ, ಆಕೆ ವಿಕಾರ ಸ್ವರೂಪವನ್ನು ಕಂಡು ಭಯಗ್ರಸ್ತನಾದೆ. ಜೀವ ಕಳ್ಳನಾಗಿ ಯುದ್ಧ ಭೂಮಿಗೆ ಓಡಿ ಬಂದಿದ್ದೇನೆ. ಏನು ಮಾಡೋಣ? ಬದುಕಿ ಉಳಿಬೇಕು. ಏನು ಮಾಡೋಣ? ಅದೇನು ಅದು ಕೋಳಿ ಅಲ್ವಾ? ಕೋಳಿ ಬಿಳಿ ಕೋಳಿ, ಶ್ವೇತ ಕುಕ್ಕುಟ. ಹೌದು, ನಾವು ಮಾಯಾವಿಗಳು, ರಕ್ಕಸರು. ಯಾವ ಹೊತ್ತಿನಲ್ಲಿ ಯಾವ ವೇಷವನ್ನು ಮಾಡಬಲ್ಲೆವು. ಹೀಗೆ ಮಾಡ್ತೇನೆ. ಹೊರಕಾಯ ಪ್ರವೇಶದ ವಿದ್ಯೆಯನ್ನು ಕಲಿತಂತಹ ನಾನು ನನ್ನ ಆತ್ಮವನ್ನು ಆ ಕೋಳಿಗೆ ಜೋಡಿಸ್ತೇನೆ. ಕೋಳಿಯಾಗಿ ರಸಾತಳವನ್ನು ಸೇರಿ ಒಂದು ಬಾರಿ ತಪ್ಪಿಸಿಕೊಳ್ಳುತ್ತೇನೆ. ಹಾಗೆ ಮಾಡೋಣ. ಆತ್ಮವನ್ನು ಆ ಕೋಳಿಯೊಂದಿಗೆ ಜೋಡಿಸಿಬಿಡ್ತೇನೆ ನಾನು. ಒಂದು ಆನ್ಲೈನ್ ಮಾತ್ರ. ಅದೇ ಕ್ಲಿಕ್ ಅವ್ರು ಟೈಮ್ ತೇತುಂಡು. ಬಾರಿ ಆಟದ ಆಸಕ್ತಿ ಇಲ್ಲೇರಪ್ಪ ಏರು ಪ್ರಯತ್ನ ಮಟ್ಟಲ್ಲ ಆ ಪೂಜೆ ಅಂಚ ಅವು
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.